ಪಂಚಾಯತ್ ಗದನ ಗೆದ್ದವರು ಯಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಎಸ್, ನಿನ್ನೆಯ ಹೊತ್ತಿಗೆ ಗ್ರಾಮ ಪಂಚಾಯತ್ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿತ್ತು. ಆ ಸಂದರ್ಭದಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು JDS ನ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಬಂದರು. ನಾವೇ ಗೆದ್ದದ್ದು ಕಣ್ರಿ, ನಮ್ಮದೇ ಪ್ರಾಬಲ್ಯ, ಕಳೆದ ವರ್ಷಕ್ಕಿಂತ ಈ ವರ್ಷ ನಮ್ಮದು ಸಾಧನೆ ಅದ್ಭುತ, ಈ ರೀತಿಯ ಹೇಳಿಕೆಗಳೆಲ್ಲ ಬಂದಿದೆ. ಸೊ ಜನ ನೋಡ್ತಾ ಇರುವಂಥವರಿಗೆ ಬಹಳ ಗೊಂದಲ ಇದೆ. ಯಾರಪ್ಪ ಗೆದ್ರು, ಯಾರ್ದು ಪ್ರಾಬಲ್ಯ ಜಾಸ್ತಿ, ಅಥವಾ ಯಾರ ಬೆಂಬಲಿತರಿಗೆ ಹೆಚ್ಚಿನ ಪ್ರಾಬಲ್ಯತೆ ಇದೆ ರಾಜ್ಯದಲ್ಲಿ, ಅಥವಾ ಈ ಚುನಾವಣೆಯ ಸೂಚನೆ ಏನು, ಈ ಎಲ್ಲ ವಿಚಾರಗಳನ್ನು ರಾಜ್ಯದ ಜನರ ಬಾಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಈ ಹೊತ್ತಲ್ಲಿ ನಾವು ರಾಜಕೀಯ ಮುಖಂಡರನ್ನು ಕೂಡ ಕರೆದು ಮಾತನಾಡಿಸಬೇಕು. ಯಾಕಂತೇಳಿದರೆ ಒಂದು ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅನ್ನುವಂಥದ್ದು. ಅದೇ ಕರಾವಳಿಯ ಭಾಗದಲ್ಲಿ, ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಭಾಗದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯತ್ಗಳ ಸಂಖ್ಯೆ ಹೆಚ್ಚಿದೆ ಅನ್ನುವಂಥ ಮಾಹಿತಿ. ಸೊ ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಮಾತಾಡಬೇಕು. ಬಿಜೆಪಿಗೆ ರಾಜ್ಯದಲ್ಲಿ ಹಿನ್ನಡೆ ಆಗಿದ್ದರೆ ಅದು ಯಾವ ಕಾರಣಕ್ಕೆ, ಅಥವಾ ಬಿಜೆಪಿಗೆ ಕರಾವಳಿಯಲ್ಲಿ ಮುನ್ನಡೆ ಸಿಕ್ಕಿದ್ರೆ ಅದು ಯಾವ ಕಾರಣಕ್ಕೆ, ಕಾಂಗ್ರೆಸ್ನವರ ಯಾವ ತಪ್ಪು ಅವರನ್ನು ಆ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ, ಈ ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಅಗೈನ್ ಮೊದಲ ಸ್ಥಾನ ಮತ್ತು ಎರಡನೆಯ ಸ್ಥಾನ ಪಡೆದಂಥ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಡೆಯಿಂದ ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ಬಿಜೆಪಿ ಮುಖಂಡ ಉದಯಕುಮಾರ್ ಶೆಟ್ರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಉದಯಕುಮಾರ್ ಶೆಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ನ ಕಡೆಯಿಂದ ಕಿಶನ್ ಹೆಗ್ಡೆ ಕೊಳ್ಕೆಬೈಲ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಿಶನ್ ಹೆಗ್ಡೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಉದಯಕುಮಾರ್ ಶೆಟ್ರನ್ನ ಮೊದಲಿಗೆ ರಾಜ್ಯದ ಫಲಿತಾಂಶದ ಬಗ್ಗೆ ದೊಡ್ಡ ನಿರೀಕ್ಷೆ ಇತ್ತು ನಿಮಗೆ. 2 ವರ್ಷದಲ್ಲಿ ಕಾಂಗ್ರೆಸ್ನವರು ಏನೂ ಮಾಡಿಲ್ಲ, ಅವರ 2 ವರ್ಷದ ದುರಾಡಳಿತ ಅನ್ನುವಂಥ ಶಬ್ದಗಳನ್ನು ಬಳಸಿದ್ರಿ. ಅವರು ಮಾಡಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಜನಗಳಿಗೆ ಅಸಮಾಧಾನ ಇದೆ, ಆ ಕಾರಣಕ್ಕಾಗಿ ನಮ್ಮ ಪರವಾಗಿ ಜನ ಬೆಂಬಲ ಬರುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕೊಂಡ್ರಿ. ಏನಾಯಿತು ಸ್ಟೇಟಲ್ಲಿ? ಒಂದು ನಿಮಗೆ ಗೊತ್ತಿರಬಹುದು, ಏನು ಕೆಲಸ ಮಾಡಲಿಲ್ಲ ಅಂತ ಹೇಳೋದಕ್ಕೂ ಜನರ ನಿರೀಕ್ಷೆಯ ಮಟ್ಟಿಗೆ ಕೆಲಸ ಮಾಡಲಿಲ್ಲ ಕಾಂಗ್ರೆಸ್. ನಾವು ಅಧಿಕಾರದಲ್ಲಿ ಬೇಡ ಅಂದು ಕಾಂಗ್ರೆಸ್ಸನ್ನು ಅಧಿಕಾರ ತಂದಾಗ ಸಾಕಷ್ಟು ನಿರೀಕ್ಷೆಗಳಿರ್ತದೆ. ಆ ಮಟ್ಟಕ್ಕೂ ಕೂಡ ಅವರು ಮುಟ್ಟಿಲ್ಲ, ಕಾಂಗ್ರೆಸ್ನವರು ಆ ಮಟ್ಟಕ್ಕೆ ಮುಟ್ಟಿಲ್ಲ. ಒಂದು ಕಾಂಗ್ರೆಸ್ ಅತಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸಿದೆ ಅಂತ ನೀವು ಹೇಳ್ತೀರಿ. ರಾಜ್ಯದಲ್ಲಿ ಅತಿ ಹೆಚ್ಚಿನ ಸ್ಥಾನ, ಅದನ್ನು ನಾನೇ ಹೇಳಬೇಕು ಅಂತೆಲ್ಲೋ ಅಂಕಿಅಂಶಗಳು ಹೇಳ್ತಾ ಇದೆ. ಒಂದು ರಾಜ್ಯ ಸರ್ಕಾರ ಇವತ್ತು ಯಾವ ಪಕ್ಷದಿದೆ ಆ ಪಕ್ಷಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಅದು ಒಂದಷ್ಟು ಒಲವು ಜಾಸ್ತಿ ಇರುವಂಥ ನಾವು ಹಿಂದಿನ ಕೂಡ ಬಂದಂತ ನೀವು ಗಮನಿಸಿರ್ಬೋದು. ಯಡಿಯೂರಪ್ಪ ಸರ್ಕಾರ ಇದ್ದ ನಂತರ ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆಗಾದಾಗ ಆ ಸಂದರ್ಭದಲ್ಲಿ BJPಗೆ ಹೆಚ್ಚು ಸ್ಥಾನಗಳು ಬಂದಿರುವಂಥದ್ದು. ತಾವು ಗಮನಿಸಬೇಕಾಗಿರುವಂಥದ್ದು, ರಾಜ್ಯ ಸರ್ಕಾರದ ಒಂದು ವರ್ಚಸ್ಸು ಒಳ್ಳೆಯ ರೀತಿಯಲ್ಲಿ ಇದ್ದಿದ್ದರೆ ಇಡೀ ರಾಜ್ಯದಲ್ಲಿ ಒಂದೇ ರೀತಿಯ ಫಲಿತಾಂಶ ಬಂದುಬಿಡಬೇಕಿತ್ತು. ಹಾಗಾಗಲಿಲ್ಲ. ಅಂದ್ರೆ ನೀವು ಹೇಳುವಂತದ್ದಾದ್ರೆ ಎಲ್ಲಾ ಪಂಚಾಯತ್ನಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಿತ್ತು ಅಂತದ್ದು ಇದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ವಾತಾವರಣಗಳಿರ್ಬೇಕು. ತಾವೇ ರಾಜಕಾರಣ ಕರಾವಳಿ ಭಾಗದಲ್ಲಿ, ಎಲ್ಲಾ ಕ್ಷೇತ್ರದಲ್ಲಿ, ಕರಾವಳಿ ಭಾಗದ ಮತ್ತೆ ಅದನ್ನ ಡಿಸ್ಕಷನ್ ತೆಗೆದುಕೊಳ್ಳುತ್ತೇನೆ. ರಾಜ್ಯದಲ್ಲಿ ಏನಾಯ್ತು ಅನ್ನುವಂಥದ್ದು ಪ್ರಶ್ನೆ. ನಿಮ್ಮ ಘಟಾನುಘಟಿ ನಾಯಕರೆಲ್ಲ ಹೇಳ್ತಾ ತಿರುಗಿದ್ರು, ಬಿಜೆಪಿ ಕಾಂಗ್ರೆಸ್ನವ್ರು ಏನೂ ಮಾಡಿಲ್ಲ. ಸತ್ಯ ಅವ್ರು ಹೇಳಿದ್ರೆ ಸತ್ಯ. ಹಾಗಾದ್ರೆ ಜನ ಅವರನ್ನ ಮೂಕರಾಗಿ ಅಥವಾ ಮುಗ್ಧರಾಗಿ ಅವರನ್ನ ಚೂಸ್ ಮಾಡಿದ್ರ ರಾಜ್ಯದಲ್ಲಿ? ನಮ್ಗೆ ಗೊತ್ತಿರಬಹುದು. ಈಗ ಕಾಂಗ್ರೆಸ್ನ ಶಾಸಕರು ಎಷ್ಟಿದ್ದಾರೆ ರಾಜ್ಯದಲ್ಲಿ, ಬಿಜೆಪಿಯ ಶಾಸಕರು ಎಷ್ಟಿದ್ದಾರೆ, ನೀವು ಅದನ್ನು ತುಲನೆ ಮಾಡಿ. ನಮ್ಮದು 40 ಜನ ಇರುವಂಥದ್ದು ಶಾಸಕರು, 44 ಜನ ಇರುವಂಥದ್ದು ಶಾಸಕರು. ಇವತ್ತು ರಾಜ್ಯ ಸರ್ಕಾರದ ಆಡಳಿತದ ವೈಫಲ್ಯದ ಅಲ್ಲಿ ಆಡಳಿತ ಅಭಿವೃದ್ಧಿಯ ಬಗ್ಗೆ ಹೊಂದಿಕೊಂಡು ಗ್ರಾಮ ಪಂಚಾಯತ್ ಚುನಾವಣೆಗಳ ಫಲಿತಾಂಶ ಇರ್ತದೆ. ಆದರೆ ನಮ್ಮ ಸ್ಥಾನಗಳಿಗೆ ಹೋಲಿಕೆ ಮಾಡಿದಾಗ, ನಾವು ನಮ್ಮ ಸರ್ಕಾರ ಬಿಟ್ಟು ಕಾಂಗ್ರೆಸ್ ಸರ್ಕಾರ ಬಂದಾಗ ಆಗಿನ ನಮ್ಮ ಒಂದು ಸ್ಥಾನಗಳು ಬಂದಿರೋ ಗಮನ ಮಾಡಿದಾಗ ಈಗಿನ ನಮ್ಮ ಪರ್ಫಾರ್ಮೆನ್ಸು ನಮಗೆ ತುಂಬ ತೃಪ್ತಿಕರವಾಗಿದೆ. ನಾವು ಮೊದಲೇ ಹೇಳಿದಾಗೆ ಇದು ನಗರ ಪ್ರದೇಶಗಳಿಗೆ ನಡೆಯುವಂಥ ಚುನಾವಣೆ ಇಲ್ಲ. ನೀವು ಹೇಳಿರ್ಬೋದು, ಹಿಂಗೆ ನಗರ ಸಭೆಗಳಲ್ಲಿ BBMP ಚುನಾವಣೆ ಇರ್ಬೋದು, ನಗರ ಸಭೆಯ ಚುನಾವಣೆ ಇರ್ಬೋದು, ಪುರಸಭೆ ಚುನಾವಣೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಇಲ್ಲಿ ಎಲ್ಲ ನಡೆದಾಗ ಭಾರತೀಯ ಜನತಾ ಪಾರ್ಟಿ ಒಟ್ಟಾರೆ ನಾವು ಮೇಲ್ಗೈಯನ್ನು ಸಾಧಿಸ್ತೇವೆ. ಗ್ರಾಮಾಂತರದಲ್ಲಿ ನಮ್ಮ ನಾಯಕರ ಹೇಳಿಕೆಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ ಅಂದ್ರೆ ಅದು ಇಡೀ ರಾಜ್ಯದ ಜನರಿಗೆ ತಿರಸ್ಕೃತವಾಗಿದೆ 2 ವರ್ಷದಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಿ ನೀವು. ಸರಿ ಇದೆ. ಸೊ ಇವತ್ತಿನ ಫಲಿತಾಂಶ ಆ ರೀತಿ ಹೇಳ್ತಾ ಇಲ್ಲ. ಗ್ರಾಮೀಣ ಪ್ರದೇಶದ ಜನ ನಾವು ಕಾಂಗ್ರೆಸ್ ಅನ್ನ ಎಡಗೈಯಿಂದ ತೆಗೆದು ಬಿಸಾಕಿದ್ದೇವೆ ಅಂತ ಹೇಳ್ತಾ ಇಲ್ಲ. ಅವರಿಗೆ ಹೆಚ್ಚಿನ ಪಂಚಾಯತ್ಗಳಲ್ಲಿ ಕಾಂಗ್ರೆಸ್ ಲಾಭ ಪಡ್ಕೊಳ್ತಾ ಇದೆ. ರಾಜ್ಯದಲ್ಲಿ ನಾನು ಮೊದಲೇ ಹೇಳಿದಲ್ಲ, ಯಾವ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಇರುತ್ತೆ ಅದರ ಪರವಾಗಿ ಒಂದಷ್ಟು ಸ್ಥಾನಗಳು ಜಾಸ್ತಿ ಬರ್ತದೆ. ಅದನ್ನು ನಾನು ಕೂಡ ಒಪ್ಕೊಳ್ತೇನೆ.
ಆದರೆ ಇವತ್ತು ಕಾಂಗ್ರೆಸ್ಗೆ ಯಾವ ರೀತಿಯ ಒಂದು ನಿರೀಕ್ಷೆ ಇತ್ತು ಅವರ ಪಕ್ಷದಲ್ಲಿ ನೋಡಿದ್ರೆ ಅವರಿಗೂ ಅಷ್ಟು ಸಮಾಧಾನ ಆಗಿರಲಿಕ್ಕಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ನಮ್ಗೆ ಗೊತ್ತಿದೆ, ಇಷ್ಟೇ ನಮ್ಮದು ಪರ್ಫಾರ್ಮೆನ್ಸ್ ಆಗುತ್ತೆ ಗ್ರಾಮ ಪಂಚಾಯತ್ಗಳಲ್ಲಿ, ಅದಕ್ಕಿಂತ ಒಳ್ಳೆಯ ಫಲಿತಾಂಶ ನಮಗೆ ಬಂದಿದೆ. ನೀವು ಅದನ್ನು ಒಪ್ಕೊಳ್ತೀರಿ ಬಿಡ್ತೀರಿ ಗೊತ್ತಿಲ್ಲ. ಆದ್ದರಿಂದ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಂದಿರುವಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಗೂ ಈ ಪಂಚಾಯತ್ ಚುನಾವಣೆಗೆ ನಾವು ಕಂಪೇರ್ ಮಾಡಿದ್ರೆ ವ್ಯತ್ಯಾಸ ಆಗ್ಲಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ನೀವು ಎರಡನೇ ಸ್ಥಾನದಲ್ಲಿ ಆಗ್ಲೂ ಇದ್ರಿ, ಈಗಲೂ ಇದ್ರಿ. ಅಲ್ಲ, ಈಗ ಎಲ್ಲಾ ಸ್ಥಾನಗಳು ನೀವು ಹೇಳಿದ ಹಾಗೆ ಇಡೀ ರಾಜ್ಯದಲ್ಲಿ ಚುನಾವಣೆ ಆಗಿರುವಂತ ಪ್ರಶ್ನೆ ಇಲ್ಲ. ಒಂದು ನೀವು ಹೇಳಿದ ಹಾಗೆ 2.5 ಕೋಟಿ ಜನ, ಒಂದು 2.15 6 ಕೋಟಿ ಜನರಲ್ಲಿ ಇವತ್ತು ಮತದಾನ ಆಗಿರುವಂತದ್ದು, ಮತ ಚಲಾಯಿಸಿರುವಂತದ್ದು 2,15,00,000 ಜನ ಮಾತ್ರ. ಅದರಲ್ಲಿ ನಾವು ಎನಿಸಿದಕ್ಕಿಂತ ಒಳ್ಳೆಯ ಮತದಾನ, ನಮಗೆ ಒಳ್ಳೆಯ ಫಲಿತಾಂಶಗಳು ನಮಗೆ ಬಂದಿದೆ. ಕಿಶನ್ ಹೆಗಡೆ ಅವರು ಏನ್ ಹೇಳ್ತೀರಿ? ರಾಜ್ಯದಲ್ಲಿ ಮುನ್ನಡೆ ಇದೆ, ಬಟ್ ನಿಮ್ಮ ಕಲ್ಪನೆ ಏನಿತ್ತು? 5,000 ಪಂಚಾಯತ್ ಅನ್ನ ಗೆಲ್ಲಬೇಕು, 60% ಅನ್ನ ಪಡ್ಕೊಳ್ಬೇಕು, ಇದು ರೀಚ್ ಆಗ್ಲಿಲ್ಲ. 60% ರೀಚ್ ಆಗಲಿಲ್ಲ, ಸಹಜ. ನಮ್ಮ ಟಾರ್ಗೆಟ್ ಯಾವತ್ತೂ ಟಾರ್ಗೆಟ್ ಇದೆ. ಅವರು ಟಾರ್ಗೆಟನ್ನು ಪಾಪ ಟ್ವಿಸ್ಟ್ ಮಾಡಿ ಹೇಳಿದರು, ನಮ್ದು ಹಾಗಲ್ಲ ಹೀಗೆ. പക്ഷേ ನಿನ್ನೆ ಮಧ್ಯಾಹ್ನ 12 ಗಂಟೆವರೆಗೂ ಅವರ ವಾದಗಳು ಬೇರೆ ಇತ್ತು. ಅವ್ರದ್ದು ಅಂದರೆ ಅವರ ಪಕ್ಷದವ್ರದ್ದು ವಾದಗಳು ಇದೇ ಟೇಬಲ್ನಲ್ಲಿ ಬಹುಶಃ ಅವರ ರಾಷ್ಟ್ರೀಯ ಕಾರ್ಯದರ್ಶಿ, ಯುವ ಕಾರ್ಯದರ್ಶಿಗಳೊಬ್ಬರು ಮಾತಾಡಿದರು, ಭಾಳ ವಿತಂಡವಾದಗಳನ್ನ ಮಂಡಿಸಿದ್ರು. ಬರಲಿ, ಸಂಜೆವರೆಗೆ ಟೈಮ್ ಇದೆ, ಇನ್ನೂ ಹೊತ್ತಿದೆ. ನಮಗೆ ಹೊತ್ತಿರಲಿಲ್ಲ, ಯಾಕಂದ್ರೆ ನಮ್ಗೆ ಅಷ್ಟೊತ್ತಿಗೆ ಬಂದಿತ್ತು. ಆದರೆ ಹೇಳುವಂಥ ಧೈರ್ಯ ನಮ್ಮಲ್ಲಿರಲಿಲ್ಲ, ಯಾಕಂದರೆ ಕರೆಕ್ಟ್ ಫಿಗರ್ಸ್ ನಮ್ಮ ಕೈಯಲ್ಲಿ ಇರಲಿಲ್ಲ. ಆದ್ದರಿಂದ ನಾವು ಮಾತಾಡೋದು ಅದೇ ಕಾಂಗ್ರೆಸ್ಗೂ ಬಿಜೆಪಿಗೂ ಇರೋದು ವ್ಯತ್ಯಾಸಗಳು. ಕರೆಕ್ಟ್ ಫಿಗರ್ಸ್ ಇಲ್ಲದೆ ನಾವು ನಿಮ್ಮ ಪರಮೇಶ್ವರ್ ಅವರು ಹೇಳಿದ್ರು 5,000 ಪಂಚಾಯತ್ ಅನ್ನ ಗೆಲ್ತೀವಿ. ಖಂಡಿತ 5,000 ಪಂಚಾಯತನ್ನು ಗೆಲ್ಲಬೇಕು ಅಂತ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಆಶಯಗಳಿತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದೆ. ನಮ್ಮ ಆ ಆಶಯಕ್ಕೆ ತಕ್ಕಂತೆ ಸ್ಪಂದನೆಗಳು ನಮ್ಮಿಂದ ಬರಲಿಲ್ಲ ಅಂತಕ್ಕ ಒಂದು ಉದಯ್ ಕುಮಾರ್ ಶೆಟ್ಟರ್ ಒಂದು ವಿಚಾರವನ್ನ ಕೋಟ್ ಮಾಡಿದ್ರು. ಕಳೆದ ಬಾರಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಪಂಚಾಯತ್ ಚುನಾವಣೆ ನಡೆದಂತದ್ದು. ಆ ಸಂದರ್ಭದಲ್ಲಿ ನಾವು 60% ಪಡೆದಿದ್ವಿ. ಅವರಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ 2 ವರ್ಷದ ಕಂಪೇರ್ ಮಾಡಿದ್ರೆ ಅಲ್ಲ, ಅವರಿಗೆ ನೋಡಿ ಅಲ್ಲಿ ಬಹಳ ಸ್ಪಷ್ಟ ಅವರ ಸಾಧನೆಗಳು ಇದ್ದದ್ದು. ನನಗೆ ನೆನಪಿದ್ದ ಹಾಗೆ ಅವರು ಬಹುಶಃ ಸರ್ಕಾರಕ್ಕೆ 3.5 ವರ್ಷ ಕಳೆದ ಮೇಲೆ ಅಂತ ನಂಗೆ ನೆನಪಾಗೋದಿಲ್ಲ, 3.5 ವರ್ಷ ಆಗಿತ್ತು ಸಾಧನೆಗಳು ಮಾಡಲಿಕ್ಕೆ. ನಮ್ಮದು 2 ವರ್ಷ ಮುಗಿದಿದ್ದಷ್ಟೇ, ಸರ್ಕಾರ ಬಂದು 2 ವರ್ಷ ಆಗಿದೆ ಅಷ್ಟೇ. ಅದು ಏನೇ ಇದ್ದರೂ ಸಾಧನೆಗಳು ಗುರಿ ಮುಟ್ಟಲಿಲ್ಲ ಅಂತಕ್ಕಂಥ, ನಮ್ಮ ಗುರಿಯನ್ನು ಮುಟ್ಟಲಿಲ್ಲ ಅಂತಕ್ಕಂಥದ್ದಿದ್ರು ನಾವು ಸಾಧಿಸಿದ್ದೇವೆ ಅನ್ನೋ ತೃಪ್ತಿ ನಮ್ಮಲ್ಲಿದೆ. ಖಂಡಿತ ರಾಜ್ಯದ ಜನತೆ ಇವರ ಅಪಪ್ರಚಾರಗಳಿಗೆ ಕಿವಿಗೊಡಲಿಲ್ಲ. ಇವ್ರು ಹೇಳಿದ್ರು ಹಳ್ಳಿಯಲ್ಲಿ ನಿಮ್ಗೆ ಹೋಗ್ಲಿಕ್ಕಿಲ್ಲ, ಹಳ್ಳಿಯಲ್ಲಿ ಏನಿದ್ರು ನಮಗೆ, ಪೇಟೆಯಲ್ಲಿ ಹೇಗೂ ನಮಗಿತ್ತು, ಹಳ್ಳಿಯಲ್ಲೂ ನಮಗೆ ಅಂತ ಹೇಳಿದ್ರು. ಪೇಟೆಯಲ್ಲೂ ಅವ್ರಿಗಿರಲಿಲ್ಲ, ಹಳ್ಳಿಯಲ್ಲೂ ಇರಲಿಲ್ಲ. ಅದಕ್ಕೆ ಕಳೆದ 2 ವರ್ಷದ ನಿಮ್ಮ ಸಾಧನೆ ಅಂತ ನೀವು ಹೇಳುವಂತ ಸಾಧನೆಗೆ ಜನ ಕೊಟ್ಟಂತ ಮಾರ್ಕ ಇದು ಅಲ್ಲ. 2 ವರ್ಷದ ಸಾಧನೆಗೆ ಜನ ಫುಲ್ ಮಾರ್ಕ್ ಕೊಟ್ಟಿದ್ದಾರೆ ಅಂತ ನಾನು ಹೇಳುವುದಲ್ಲ. ನಮ್ಗೆ ಇನ್ನೂ ಮಾರ್ಕ್ಗಳ ನಿರೀಕ್ಷೆ ಇತ್ತು. ಪರ್ಸೆಂಟೇಜ್ ಕಡಿಮೆ ಆಗಿರ್ಬೋದು. ಜನ ಖಂಡಿತ ನಮ್ಮೊಂದಿಗಿದ್ದಾರೆ. ನಾವು ಇನ್ನೂ ಅವರನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು, ನಮ್ಮ ಸಾಧನೆಗಳನ್ನ ಅವ್ರಿಗೆ ಮುಟ್ಟಿಸುವಲ್ಲಿ ಪಕ್ಷ ನಾವು ಎಷ್ಟರ ಮಟ್ಟಿಗೆ ಇನ್ನಷ್ಟು ಶ್ರಮ ವಹಿಸಬೇಕು ಅಂತಕ್ಕಂಥ ನಮಗೊಂದು ದಾರಿದೀಪ ಆಗಿದೆ. ಸೊ ಗ್ರಾಮೀಣ ಪ್ರದೇಶವನ್ನ ಕೇಂದ್ರೀಕರಿಸಿ ನೀವು ಜಾರಿಗೆ ತಂದಂತ ಜನಪ್ರಿಯ ಯೋಜನೆಗಳು ಬಂದದ್ದಷ್ಟೇ. ನಿಮ್ಮ ನಿರೀಕ್ಷೆ ಎಷ್ಟು ಓಟ್ ತಂದು ಕೊಡ್ಲಿಲ್ಲ ಅಲ್ಲ, ಅದು ಓಟಿಗಾಗಿ ಮಾಡಿದಂತ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ತಾನು ಶುದ್ಧ ತಪ್ಪು ಅಂತ. ಅದು ಜನರಿಗಾಗಿ ಮಾಡಿದ ಕಾರ್ಯಕ್ರಮ, ಅದು ಪಕ್ಷಾತೀತವಾಗಿ ಎಲ್ಲ ಜನರಿಗೆ ಮುಟ್ಟಬೇಕಂತ ಹೇಳ್ತಕ್ಕಂಥ ಮಾಡಿದ ಸರ್ಕಾರದ ಕಾರ್ಯಕ್ರಮ. ಅದನ್ನ ಓಟಿಗಾಗಿ ಖಂಡಿತ ಜನ ಕೃತಜ್ಞತೆ ನಿಮ್ಮ ಮೇಲೆ ಇಟ್ಟುಕೊಳ್ಳಿಲ್ಲ. ಖಂಡಿತ ಇಡ್ತಾರೆ ಮುಂದಿನ ದಿನಗಳಲ್ಲಿ. ಅದನ್ನ ಓಟಿಗಾಗಿ ನಾವು ಮಾಡುವಾಗ ನಮ್ದಂತ ಹೇಳ್ಕೊಂಡು ನಾವು ತೆಗೆಯುವಂತ ಕೆಲಸವನ್ನು ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ. ಅದು ನಾವು ಜನರಿಗೆ ಮುಟ್ಟಿಸ್ಬೇಕು. ಜನ ನಮ್ಮನ್ನು ಆರಿಸಿದ್ದಾರೆ, ಅದು ನಮ್ಮ ಕಮಿಟ್ಮೆಂಟ್, ಸೋಷಿಯಲ್ ಕಮಿಟ್ಮೆಂಟ್. ನಾವು ಕಳಕಳಿಯಿಂದಾಗಿ ಮಾಡಿದ್ದೆ ಹೊರತು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆ ಕಳಕಳಿಯಿಂದ ಮಾಡಿದ್ದೆ ಹೊರತು ರಾಜಕೀಯಕ್ಕಾಗಿ ನಾವು ಮಾಡಿದ. ಬಹುಶಃ ಗ್ರಾಮ ಪಂಚಾಯತ್ ಚುನಾವಣೆಯನ್ನ ನಿಮ್ಮ ಪಾರ್ಟಿ ಸೀರಿಯಸ್ ಆಗಿ ತೆಗೆದುಕೊಳ್ಳೇ ಇಲ್ವಾ ಅನ್ನುವಂತ ಒಂದು ಗೊಂದಲ, ಒಂದು ಸಂಶಯ ಬರುತ್ತೆ. ನಿಮ್ಮ ಈ ಹಿರಿಯ ನಾಯಕರೆಲ್ಲ ಯಾರು ಗ್ರಾಮ ಪಂಚಾಯತ್ ಚುನಾವಣೆ ಬಗ್ಗೆ ಮಾತಾಡಲೇ ಇಲ್ಲ. ಗ್ರಾಮ ಪಂಚಾಯತ್ ಚುನಾವಣೆಗಳು ಪಕ್ಷದ ಚಿಹ್ನೆ ಅಡಿಯಲ್ಲಿ ಆಗುವಂತ ಸ್ಥಳೀಯವಾಗಿ ಯಾರ್ಯಾರು ಜವಾಬ್ದಾರಿಯನ್ನ ಮಾಡಬೇಕು ಆ ಮಟ್ಟದಲ್ಲಿ ಜವಾಬ್ದಾರಿ ತಗೊಂಡು ಒಳ್ಳೆಯ ಚುನಾವಣೆಗಳು ಆಗಿದೆ. ನೀವು ಹೇಳಿದಾಗೆ ನಿರೀಕ್ಷೆ ಮಾಡಿದಷ್ಟು ಅವರಿಗೂ ಆಗಿರ್ಲಿಕ್ಕಿಲ್ಲ, ನಿರೀಕ್ಷೆ ಮಾಡಿದಷ್ಟು ನಮಗೆ ಸಿಕ್ಕಿರ್ಲಿಕ್ಕಿಲ್ಲ. ನಿಮ್ಮ ನಿರೀಕ್ಷೆ ದೊಡ್ಡದಿತ್ತು. 2 ವರ್ಷದಲ್ಲಿ ಅವರು ಏನೇ ಇಲ್ಲ, ತೆಗೆದು ಬಿಸಾಕ್ತಾರೆ ಜನ ಅನ್ನುವಂತ ನಿರೀಕ್ಷೆ ಇತ್ತು. ಖಂಡಿತ. ಅದರ ನಂತರ ನಿಮಗೆ ವಿಧಾನಸಭಾ ಚುನಾವಣೆ ನಂತರ ಇದಕ್ಕೆ ಕೇಂದ್ರದಲ್ಲಿ ಲೋಕಸಭಾ ಚುನಾವಣೆಗಳು ಬಂತು. ಲೋಕಸಭಾ ಅದರಲ್ಲಿ ಆದ ಚುನಾವಣೆಗೆ ಇಡೀ ರಾಜ್ಯದಲ್ಲಿ ಎಲ್ಲ ಮತದಾರರು ವೋಟ್ ಮಾಡಲಿಕ್ಕಿದೆ. ಇಲ್ಲಿ ಆಗಿರುವಂಥದ್ದು ಅದರ 50% ಜನ ಮಾತ್ರ ಇವತ್ತು ವೋಟ್ ಮಾಡಿರುವಂಥದ್ದು. ಅದರಿಂದ ಇವರ ಒಂದು ವೇಳೆ ಆಡಳಿತ ಒಳ್ಳೆದಿದ್ದಿರಬೇಕಿದ್ರೆ ಮೊನ್ನೆ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಹೆಚ್ಚಿನ ಅವ್ರು ಹೇಳ್ತಾರಲ್ಲ, ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇವೆ, ಆ ಯೋಜನೆ ತಂದಿದ್ದೇವೆ, ಈ ಯೋಜನೆ ತಂದಿದ್ದೇವೆ, ಅವರಿಗೆ ಮತಗಳು ಬೀಳ್ಬೇಕಿತ್ತಲ್ಲ. ಇರಲ್ಲ. ಆದರೆ ಇವತ್ತು ನಾವು ಹೇಳುವಂಥದ್ದು
ಇವತ್ತು ಕಾಂಗ್ರೆಸ್ಸು ಜನರಿಗೆ ಎಲ್ಲ ಸ್ತರಗಳಲ್ಲೂ ಕೂಡ ಕಾಂಗ್ರೆಸ್ ಅಂದ್ರೆ ಉದಯ್ ಕುಮಾರ್ ಶೆಟ್ರೆ, ಗ್ರಾಮ ಪಂಚಾಯತಿನಲ್ಲಿ ಸಿಗುವಂತ ಒಂದು ಅವಕಾಶ ಅಥವಾ ಗ್ರಾಮ ಪಂಚಾಯತ್ ಚುನಾವಣೆಯ ಸಂದರ್ಭದಲ್ಲಿ ಪಾರ್ಟಿಯನ್ನು ಕಟ್ಟೋದಕ್ಕೆ ಸಿಗುವಂತ ಅವಕಾಶ ಮುಂದಿನ ಚುನಾವಣೆಗಳ ಹೆಲ್ಪ್ ಆಗತ್ತಾ ಇಲ್ವೋ? ಆಗುತ್ತೆ. ಸೊ ನೀವು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ವಾ? ಅಂದ್ರೆ ನೀವು ಹೇಳಿದಾಗೆ ಸಾಮಾನ್ಯ ಜನರಿಗೆ ಒಂದು ನಿಮ್ಮ ಪಾರ್ಟಿ ಹೇಳಿದಾಗೆ ಕಾಂಗ್ರೆಸ್ನವರು ಏನೂ ಅಲ್ಲ, 2 ವರ್ಷದಲ್ಲಿ ಏನೂ ಮಾಡಲಿಲ್ಲ, ಸಿದ್ದರಾಮಯ್ಯ ಅವರು ಭಾಗ್ಯ ಅಂತ ಹೇಳಿಕೊಂಡು ತಿರುಗಾಡಿದ್ರೆ ವಿನಃ ಏನೂ ಅಭಿವೃದ್ಧಿ ಆಗಲಿಲ್ಲ ಅಂದ್ರೆ ನೀವು ಅದನ್ನು ಅದು ಹೌದು ಅಂತಾದ್ರೆ ಅದನ್ನು ತಲುಪಿಸೋದ್ರಲ್ಲಿ ನೀವು ವೈಫಲ್ಯವನ್ನ ಕಂಡ್ರಿ. ಅಲ್ಲ, ವೈಫಲ್ಯವನ್ನು ಕಾಣುವಂಥದ್ದು ಅದು ಮತ್ತೊಂದು ಸಂಗತಿ. ಈಗ ನಾವು ಹೇಳುವಂಥದ್ದು ಮೊದಲೇ ನಾನು ನಿಮಗೆ ತಿಳಿಸಿದಾಗೆ ಸರ್ಕಾರವಿದ್ದಾಗ ಆ ಕಡೆ ಒಂದಷ್ಟು ಒಲವುಗಳು ಇರ್ತದೆ. ಆದರೆ ಬಿಜೆಪಿಗೆ ಒಂದಿದೆ, ನಮ್ಗೆ ಇಷ್ಟೇ ಸ್ಥಾನಗಳು ಬರಬೇಕು ಅಂತೇಳಿ ಆ ನಿರೀಕ್ಷೆಯ ಮಟ್ಟಿಗೆ ಜೆಡಿಎಸ್ ಮತ್ತು ನೀವು ಒಂದೇ ಲೆಕ್ಕ ಇದ್ದೀರಿ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಗಳಿಸಿದ್ದನ್ನ ನೀವು ಇಲ್ಲಿ ಗಳಿಸಿಕೊಂಡಿದ್ದೀರಿ. ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಒಂದೇ ತರ ಕಾಣಿಸ್ತಾ ಇದೆ. ಹಾಗೇನಿಲ್ಲ. ನೀವು ಹೇಳಿದಾಗೆ ನೀವು ಹೇಳಿದಾಗೆ 3 ಪಕ್ಷಗಳಲ್ಲಿ ಒಂದಷ್ಟು ಸ್ಥಾನಗಳು ಹಂಚಿ ಹೋಗಿರ್ಬೋದು. ಆದರೆ ಇವತ್ತು ಬಿಜೆಪಿ ನಾವು ಎಷ್ಟು ನಿರೀಕ್ಷೆ ಮಾಡಿದ್ದೇವೆ ಆ ಮಟ್ಟಕ್ಕೆ ಏರ್ಲಿಕ್ಕೆ ಒಂದಷ್ಟು ಹಿನ್ನಡೆ ಆಗಿರಬಹುದು. ಆದರೆ ಫಲಿತಾಂಶ ನಮಗೆ ಒಳ್ಳೆಯ ಫಲಿತಾಂಶಗಳು ಬಂದಿದೆ, ತೃಪ್ತಿ ಇದೆ. ಇನ್ನಷ್ಟು ಕೇವಲ ಕರಾವಳಿಯನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ಅಲ್ಲಲ್ಲ, ನಾನು ಹೇಳುವಂಥದ್ದು ಕರಾವಳಿಯಲ್ಲಿ ನಮ್ದಷ್ಟು ಪ್ರಭಾವಗಳು ನೀವು ಹಿಂದೆ ಕೂಡ ಜಾಸ್ತಿ ಇತ್ತು. ಮತ್ತೆ ಮೈಸೂರು ಭಾಗದಲ್ಲಿ ನಾವು ಸ್ವಲ್ಪ ಈ ಹಿಂದೆ ನಾವು ಒಪ್ಕೊಳ್ತೀವಿ. ಮತ್ತೆ ಬಿಜೆಪಿಯ ಪ್ರಭಾವ ಬೆಂಗಳೂರು ನಗರ ಪ್ರದೇಶದಲ್ಲಿ ಒಂದಷ್ಟು ಜಾಸ್ತಿ, ಆ ಸುತ್ತಮುತ್ತಲಲ್ಲಿ ಜಾಸ್ತಿ ಇದೆ. ಆ ಭಾಗದಲ್ಲಿ ಚುನಾವಣೆಗಳಿಲ್ಲ. ನಾಳೆ ಬಿಬಿಎಂಪಿ ಚುನಾವಣೆ ನೋಡಿ, ಬಿಬಿಎಂಪಿ ಚುನಾವಣೆ ಹೇಳಿದ್ರು 50% ಜನ ಮಾತ್ರ ಮತದಾನ ಮಾಡಿದ ತಪ್ಪು. ಅಲ್ಲಿ ಕಾರ್ಪೊರೇಷನ್ಗಳು ಮಂಗಳೂರು, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ, ಬಿಜಾಪುರ್ ಕಾರ್ಪೊರೇಷನ್ಗಳು ಮತ್ತಿಷ್ಟು ಮುನ್ಸಿಪಾಲಿಟಿ, ಶಿವಮೊಗ್ಗ ಮುನ್ಸಿಪಾಲಿಟಿಗಳು ಈ ಮುನ್ಸಿಪಾಲಿಟಿಗಳು ಬಿಟ್ಟರೆ ಅದು 50ಕ್ಕೆ ಬರುವುದಿಲ್ಲ. ಕೇವಲ 11-12% ಮಾತ್ರ ಬರ್ತದೆ. ಅವ್ರು ಹೇಳಿದ್ರು ಮತದಾನ ಮಾಡಿದವರ ಸಂಖ್ಯೆ ಹೇಳುದು ಅವರು, ಅದು ಬೇರೆ. 72%. ಆದ್ರೆ ಮತದಾನದಿಂದ ಹೊರಗುಳಿದವರದಂತೂ ಈ ಸ್ಥಳೀಯ ಸಂಸ್ಥೆಗಳು, ಲೋಕಲ್ ಬಾಡೀಸ್ ಅಂದ್ರೆ ಏನು ಅಂದ್ರೆ ಉದಯ್ ಕುಮಾರ್ ಶೆಟ್ಟರ ಮಾತಿಗೆ ಒಂದು ಹೇಳ್ಬೇಕು ಅಂತಂದ್ರೆ ನಗರ ಪ್ರದೇಶದಲ್ಲಿ ನಮ್ಮ ಬೇರೆ ಗಟ್ಟಿ ಇದೆ ಅನ್ನುವಂತ ಹೇಳ್ತಾರೆ. ಅದಕ್ಕೆ ಬಿಬಿಎಂಪಿಯಲ್ಲಿ ಉತ್ತರ ಕೊಡ್ತೇವೆ. ನಾಳೆ ದಿನ ಬಿಬಿಎಂಪಿಯಲ್ಲಿ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ. ಅವರ ಕೈಯಲ್ಲಿದ್ದಂತ ಬಿಬಿಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೂಕ್ತ ಉತ್ತರವನ್ನು ನೀಡುತ್ತದೆ. ಬಿಡಿ, ಅದರ ಬಗ್ಗೆ ಮಾತಾಡುವ ಅಗತ್ಯತೆ ಇಲ್ಲ. ಅಷ್ಟು ಧೈರ್ಯವಾಗಿ ನಾವು ಅದಕ್ಕೆ ಉತ್ತರ ಕೊಡ್ತೇವೆ. ಬೆಂಗಳೂರು ನಗರವನ್ನ, ಮಹಾನಗರ ಪಾಲಿಕೆಯನ್ನ ಕ್ಯಾಪ್ಚರ್ ಮಾಡಿ. ಇವತ್ತಿನ ಬಗ್ಗೆ ಹೇಳುದಾದ್ರೆ ಒಪ್ಕೊಳ್ತೇವೆ. ಅಂದ್ರೆ ನನಗೆ ಅನಿಸುವಂತದ್ದು ಒಂದು, ಈಗ ಉದಯ್ ಕುಮಾರ್ ಶೆಟ್ಟರ್ ಹೇಳಿದಾಗೆ ಒಂದು ಆಡಳಿತ ಪಕ್ಷ ಯಾವುದಿದೋ ಗ್ರಾಮ ಪಂಚಾಯತ್ ನಲ್ಲಿ ಆಡಳಿತ ಪಕ್ಷಕ್ಕೆ ಹೆಚ್ಚಿನ ಮಾನ್ಯತೆ ಸಿಕ್ಕಂತದ್ದು ಸಂಪ್ರದಾಯ ಮತ್ತು ಇತಿಹಾಸ ರಾಜ್ಯದ್ದು. ಪ್ರತಿ ಬಾರಿ ಆದಾಗ್ಲೂ ಚುನಾವಣೆಯಲ್ಲಿ ಆಡಳಿತ ಪಕ್ಷ ಹೆಚ್ಚಿನ ಗಳಿಕೆಯನ್ನ ಮಾಡುತ್ತೆ. ನಿಮ್ಮ ನಿರೀಕ್ಷೆ ರೀಚ್ ಆಗ್ಲಿಲ್ಲ. ಸೊ ಇಲ್ಲಿ ಪ್ರಶ್ನೆ ಇರುವಂತದ್ದು, ವಿರೋಧ ಪಕ್ಷಗಳನ್ನು ನೀವು ಹೆಡೆಮುರಿ ಕಟ್ಟುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ರಿ. ವಿರೋಧ ಪಕ್ಷಗಳಿಗಿಂತ ನಾವು ಬೆಟರ್ ಇದ್ದೇವೆ, ನಾವು ವಿರೋಧ ಪಕ್ಷಗಳಿಗಿಂತ ಈ ಕ್ಷಣಕ್ಕೂ ಚೆನ್ನಾಗಿ ಆಡಳಿತ ಕೊಟ್ಟಿದ್ದೇವೆ 2 ವರ್ಷದಲ್ಲಿ. ಬಿಜೆಪಿ ಆಡಳಿತಕ್ಕೂ ನಿಮ್ಮ ಆಡಳಿತಕ್ಕೂ ಕಂಪೇರ್ ಮಾಡ್ತಾ ಇದ್ರಿ. ಬಟ್ ಬಿಜೆಪಿ ಆಡಳಿತದಲ್ಲಿ ನಡೆದಂತ ಸಂದರ್ಭ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚಿನ ಸಾಧನೆ ಮಾಡಿತ್ತು, ನಿಮಗೆ ಆ ಸಾಧನೆ ಮಾಡೋದಕ್ಕಾಗಲಿಲ್ಲ. ಆಗ್ಲೇ ಹೇಳಿದೆ, ಬಿಜೆಪಿ ಆಡಳಿತದಲ್ಲಿ ನಡೆದದ್ದು 3.5 ವರ್ಷಗಳ ನಂತರ ಚುನಾವಣೆ. ಸೊ 3.5 ವರ್ಷದ ಸರ್ಕಾರಕ್ಕೆ ಕ್ಲೀನ್ ಸ್ವೀಪ್ ಮಾಡ್ತಾ ಇದ್ರಿ. ಕ್ಲೀನ್ ಸ್ವೀಪಿನ ಪ್ರಶ್ನೆ ಬರುದಿಲ್ಲ. ಸರ್ಕಾರಕ್ಕೆ ಜನರನ್ನು ರೀಚ್ ಆಗ್ಲಿಕ್ಕೆ ಅದರದೇ ಆದ ಕಾರ್ಯಕ್ರಮಗಳ ಮುಖಾಂತರ ಜನರಿಗೆ ರೀಚ್ ಆಗ್ಲಿಕ್ಕೆ ಅದರದೇ ಟೈಮ್ ತಗೊಳ್ತದೆ. ಸೊ ಎನಿಯೋ 2 ವರ್ಷ ಏನು ಸಣ್ಣ ವರ್ಷ ಅಲ್ಲ. ನಾವು ಅಂಕೆ ಸಂಖ್ಯೆಗಳನ್ನ ಹೇಳುವಾಗ ಅದನ್ನ ವೈಪೌಟ್ ಮಾಡ್ಲಿಕ್ಕೆ ಆಗುದಿಲ್ಲ. 2 ವರ್ಷ ಸಣ್ಣ ಸಮಯ ಅಲ್ಲ, ಒಪ್ಕೊಳ್ತೇನೆ ನಾನು. ಜನರಲ್ಲಿ ರೀಚ್ ಆಗಿ ಜನರಿಗೆ ಮುಟ್ಟಿಸಿದ್ದೇವೆ, ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸಿದ್ದೇವೆ. ಅದನ್ನು ಮತವಾಗಿ ಪರಿವರ್ತಿಸಬೇಕು ಅಂತಕ್ಕಂಥದ್ದು ಪಕ್ಷದ ಕೆಲಸ ಆಗ್ತದೆ. ಅದರೊಂದಿಗೆ ಮತ ರಾಜಕಾರಣಕ್ಕೆ ಮಾತ್ರ ಜನರಿಗೆ ನೀಡಿದಂಥ ಸವಲತ್ತುಗಳಲ್ಲ, ಭಾಗ್ಯಗಳನ್ನು ನೀಡಿದ್ದು ಅಂತೇಳಿ ಇವರು ಹೇಳ್ಕೊಂಡು ತಿರುಗಿದ್ರು. ಭಾಗ್ಯಗಳನ್ನು ಜನರಿಗೆ ಮುಟ್ಟಿದ್ದೇವೆ, ಇನ್ನಷ್ಟು ಮುಟ್ಟಬೇಕು ಅಂತಕ್ಕಂಥದ್ದು ಮಾತ್ರ ನಮ್ಮ ತವಕೆ ಹೊರತು ಜನರಿಗೆ ನಾವು ಕಾಂಗ್ರೆಸ್ ಅನ್ನು ನಿರ್ನಾಮ ಮಾಡ್ತೇವೆ. ಸೊ ರಾಜ್ಯದ ಜನ ಕೊಟ್ಟಿರುವಂತ ರಿಸಲ್ಟ್ ಹಾಗಾದ್ರೆ ನೀವು ಕೆಲಸ ಮಾಡ್ತಾ ಇದ್ದೀರಿ, ಇದಕ್ಕಿಂತ ಬೆಟರ್ ಆಗಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ನಾವು ಒಪ್ಕೊಳ್ತೇವೆ ಅದನ್ನ. ಇದಕ್ಕಿಂತ ಒಳ್ಳೆ ಕೆಲಸಗಳನ್ನ ಇನ್ನಷ್ಟು ಜನ ಬಯಸ್ತಾರೆ, ನಮ್ಮಿಂದ ಬಯಸ್ತಾ ಇದ್ದಾರೆ. ಅದಕ್ಕೆ ನೀವೇ ಸೂಕ್ತರು, ನೀವೇ ಸಮರ್ಥರು. ಉದಯ್ ಕುಮಾರ್ ಶೆಟ್ಟರ್ ರಾಜ್ಯಕ್ಕೆ ಸೀಮಿತವಾಗಿ ಹೇಳೋದಾದ್ರೆ ಅವರು ಹೇಳಿದಂತ ಒಂದು ವಿಚಾರ, ನಾವು ಕೆಲಸ ಮಾಡ್ತಾ ಇದ್ದೇವೆ, ಅದಕ್ಕೆ ಜನ ಮಾರ್ಕ್ ಕೊಟ್ಟಿದ್ದಾರೆ, ಇನ್ನಷ್ಟು ಬೆಟರ್ ಮಾಡಿ ಅಂತ ಇದು ಸೂಚನೆ. ಇದನ್ನು ಇನ್ನಷ್ಟು ಬೆಟರ್ ಮಾಡಿಕೊಳ್ಳಿ ಅನ್ನುವಂಥದ್ದು ಸೂಚನೆ ವಿನಃ ಬಿಜೆಪಿಯವರು ಹೇಳದ ಹಾಗೆ ನಾವು ಏನೂ ಮಾಡಿಲ್ಲ ಅನ್ನುವಂತ ಅರ್ಥ ಅಲ್ಲ. ಇವತ್ತಿನ ಫಲಿತಾಂಶ ಅವರಿಗೆ ಬೇಕಾದಾಗೆ ಹೇಳ್ಕೊಳ್ತಾರೆ ಒಂದು ರಾಜಕೀಯ. ಸೊ ಈ ಫಲಿತಾಂಶ, ರಾಜ್ಯದ ಫಲಿತಾಂಶದ ಬಗ್ಗೆ ತಮ್ಮ ನಿಲುವು ಅಥವಾ ತಮ್ಮ ಅಭಿಪ್ರಾಯ ಏನು? ನಾವು ಎಷ್ಟು ನಿರೀಕ್ಷೆಯನ್ನು ಮಾಡಿದ್ದೀವಿ ಆ ಮಟ್ಟದಲ್ಲಿ ನಾವು ಅದನ್ನು ಫಲಿತಾಂಶವನ್ನು ಪಡ್ಕೊಂಡಿದ್ದೀವಿ. ಅದರ ನಂತರ ಈಗೇನು 2 ವರ್ಷ ಆಡಳಿತ ನಮ್ದೇನಿಲ್ಲ,
ಇವತ್ತು ನಮ್ಮದೇನು ಆಡಳಿತ ಇಲ್ಲ. ಆದ್ದರಿಂದ ಇನ್ನಷ್ಟು ನಮಗೆ ಮುಂದಿನ ದಿವಸಗಳಲ್ಲಿ ಈಗ 2 ವರ್ಷದವರೇ ಅವರು ಇಷ್ಟನ್ನು ಕಳ್ಕೊಂಡಿದ್ದಾರೆ. ಇಷ್ಟು ಅದನ್ನು ಇನ್ನು ಅವ್ರು ಹೇಳಿದಾಗ 3 ವರ್ಷ ಆಡಳಿತ ಮಾಡಿದರೆ 3 ವರ್ಷ ಆಡಳಿತ ಮಾಡಿದರೆ ಇನ್ನಷ್ಟು ಅಲ್ಲಿ ಅವರದ ದೇಶ ಕಡಿಮೆ ಕೆಳಗೆ ಬರೋದು ಬಿಟ್ಟರೆ ಮೇಲೆ ಹೋಗುವಂಥ ಯಾವ ಸಂಗತಿಯ ಮೇಲೆ ಇವರಿಗೆ ಓಟ್ ಹಾಕಬೇಕು ಹೇಳಿ. ಜನ ಇವರ ಆಡಳಿತವನ್ನು ನೋಡಿಕೊಂಡು ಮತ ಹಾಕುವುದಾದ್ರೆ ಯಾವ ಪುರುಷಾರ್ಥಕ್ಕೆ ಇವರಿಗೆ ಓಟ್ ಹಾಕಬೇಕು? ವ್ಯಾಲ್ಯೂಬಲ್ ಪಾಯಿಂಟ್. ಯಾಕಂತ ಹೇಳಿದ್ರೆ 2 ವರ್ಷದಲ್ಲೇ ನೀವು ಕಡಿಮೆ ಆಗ್ತಾ ಬರ್ತಾ ಇದ್ದೀರಿ. 5 ವರ್ಷದಲ್ಲಿ ನಿಮ್ಮ ಪರಿಸ್ಥಿತಿ ಏನು? ಅವ್ರಕ್ಕಿಂತ ಎಷ್ಟೋ ಹೆಚ್ಚಿದ್ದೇವೆ, ಅವ್ರಕ್ಕಿಂತ ಎಷ್ಟೋ ಮೇಲ್ಮಟ್ಟದಲ್ಲಿದ್ದೇವೆ. ಮತ್ತೆ ಅವರ ಯಾವ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡ್ತಕ್ಕಂಥ ಸಾಮರ್ಥ್ಯ ಮತ್ತು ಸಮರ್ಥನೆ ಕಿಶನ್ ಹೆಗ್ಡೆ ಅವರ ಇಳಿಜಾರಿನಲ್ಲಿ ಇಳಿಜಾರಿಗೆ ಕಾಲಿಟ್ರೆ ಮತ್ತೆ ಉರುಳ್ತಾ ಹೋಗುವಂತದ್ದು. ಲೋಕಸಭಾ ಚುನಾವಣೆಯಿಂದ ಪ್ರಾರಂಭ ಆಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಕಳ್ಕೊಂಡಿದ್ದೇವೆ, ಒಪ್ಕೊಳ್ತೇವೆ. ಅದನ್ನು ಗಳಿಸ್ಕೊಂಡಿದ್ದೇವೆ. ಪಂಚಾಯತ್ ನಲ್ಲಿ ಮತ ಪ್ರಮಾಣದಲ್ಲಿ 224ರಲ್ಲಿ 100ಕ್ಕೂ ಹೆಚ್ಚು ಶಾಸಕರನ್ನು ನೀವು ಹೊಂದಿದ್ದೀರಿ. ನಾವು 40 ಶಾಸಕರನ್ನು ಹೊಂದಿರುವಂತದ್ದು. ನಿಮ್ಮ ಮಂಗಳೂರಲ್ಲಿ ನಿಮ್ಮದೇ 2 ಶಾಸಕರ ಸ್ವಂತ ಜಿಲ್ಲಾ ಗ್ರಾಮ ಪಂಚಾಯತ್ ವಿಚಾರವನ್ನ ಬ್ರೇಕ್ ನಂತರ ಪ್ರಸ್ತಾಪ ಮಾಡ್ತೇನೆ. ಕಿಶನ್ ಹೆಗ್ಡೆ ಅವರೇ, ಈ ರಾಜ್ಯದ ಟೋಟಲ್ ಫಲಿತಾಂಶದ ಬಗ್ಗೆ ಒನ್ಲೈನ್ ಅಭಿಪ್ರಾಯ ಹೇಳೋದು ಅಂತಾದ್ರೆ ಏನು ಹೇಳ್ಬೋದು? ಜನ ನಮ್ಮೊಂದಿಗಿದ್ದಾರೆ, ಮುಂದೆ ನಮ್ಮೊಂದಿಗೆ ಇರ್ತಾರೆ ಅಂತಕ್ಕಂಥದ್ದು. ಜನತೆ ನಮ್ಮೊಂದಿಗಿದ್ದಾರೆ, ಮುಂದೆಯೂ ಇರ್ತಾರೆ ಅಂತಕ್ಕಂಥ ವಿಶ್ವಾಸ. ಉದಯ್ ಕುಮಾರ್ ಶೆಟ್ಟಿ, ನಾವು ಅವರನ್ನ ಮುಟ್ಟಿದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿ. ಇವತ್ತು ಹೇಳಿದಾಗೆ ಇಳಿಜಾರಿನಲ್ಲಿ ಕಾಲಿಸಿದ್ದಾರೆ. ಆದ್ರಿಂದ ಯಾವ ಹಂತದಲ್ಲೂ ಮೇಲ್ಮುಖವಾಗಿ ಅವರು ಇದನ್ನು ಇಡುವಂಥದ್ದು ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಈ 2 ವರ್ಷದ ಅವಧಿಯನ್ನು ಕಂಡಾಗ. ಇಲ್ಲಿ ಇವತ್ತು ಯಾವ ಕಾಂಗ್ರೆಸ್ನಲ್ಲಿ ರಾಜ್ಯದ ಅಧ್ಯಕ್ಷರ ಒಂದು ಗುಂಪು, ಇವತ್ತು ಮುಖ್ಯಮಂತ್ರಿಗಳ ಒಂದು ಗುಂಪು, ಹೈಕಮಾಂಡ್ನ ಚಿಂತನೆ ಬೇರೆ, ಈ ರೀತಿಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇರುವಾಗ ಈ 3 ವರ್ಷ ಯಾವಾಗ ಮುಗಿತದೆ ಎನ್ನುವ ನಿರೀಕ್ಷೆಯಲ್ಲಿ ಇವತ್ತು ಜನ ಇದ್ದಾರೆ. ಎಸ್, ಉದಯ್ ಕುಮಾರ್ ಶೆಟ್ಟಿ ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ಪಂಚಾಯತ್ ಕದನ ಗೆದ್ದವರು ಯಾರು ಅನ್ನುವಂಥದ್ದು ಒಂದು ರಾಜ್ಯದ ವಿಚಾರದ ಬಗ್ಗೆ ಈಗಾಗಲೇ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥದ್ದು ನಮ್ಮ ಅಂದ್ರೆ ಇಲ್ಲಿಯ ಕರಾವಳಿಯ ಭಾಗದಲ್ಲಿ ಏನಾಯಿತು ಅನ್ನುವಂಥದ್ದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಒಂದು ಸಂದರ್ಭದಲ್ಲಿ ಕರಾವಳಿಯಲ್ಲಿ ಬಿಜೆಪಿ ಹೆಸರಿಲ್ಲದಂಥ ಸಂದರ್ಭ ನಿರ್ಮಾಣ ಆಗಿತ್ತು ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ. ಆದರೆ ಗ್ರಾಮ ಪಂಚಾಯತ್ನಲ್ಲಿ ಬಿಜೆಪಿ ಉತ್ತಮ ಸಾಧನೆ ಮಾಡಿದೆ. 4 ಗೂಟದ ಕಾರುಗಳು ಇದ್ರೂ ಕೂಡ ಕಾಂಗ್ರೆಸ್ಸಿಗೆ ಕರಾವಳಿಯಲ್ಲಿ ಜನ ಒಂದು ರೀತಿಯಲ್ಲಿ ಅವರು ಬಯಸಿದಂಥ ಉತ್ತರವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು. ಆ ಬಗ್ಗೆ ಚರ್ಚೆ ಆಗಬೇಕು. ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.